ಗುಡುಗೇನೋ ಹಿಂಗಾಯ್ತೈತಲ್ಲ ಅಂದ್ಬಿಟ್ಟು ಭಾಳ ಹುಷಾರಲ್ಲಿ ಅದು ಏನೆಲ್ಲ ಮಾತಾಡ್ತಾವ್ರಲ್ಲ ತಡಿ ಅಂತ ಎದ್ದು ಬಂದೆ ನಾನು. ಇಲ್ಲೇ ನಮ್ಕೊ ಬರೋಲ್ಲ ಈಟಿಗೆ ಬಂದ್ಬಿಟ್ರು. ನಾನು ನೋಡಿದೆ ಯಾರು ಮದುವೆಗೆ ಹೋಗಕ್ಕೆ ಇಂಥ ಕಾರಲ್ಲಿ ಹೆಂಗೆ ಹೋಗೋದು ಅನ್ಕೊಂಡ್ರು. ಹೊಳೆನರಸೀಪುರ ತಾಲೂಕು ಹಳೆಕೋಟೆ ಹೋಬಳಿ ಬೆಟ್ಟದ ಸಾತೇನಹಳ್ಳಿ ಗ್ರಾಮದ ರೈತ ಬಾಂಧವರು 4:38 ಸಮಯದಲ್ಲಿ ಮಲಗಿದ್ದ ಸಮಯದಲ್ಲಿ ಭೂಕಂಪನದ ಅನುಭವ. ಇದುವರೆಗೆ ನಮ್ಗೆ ಯಾವುದೇ ಒಂದು ಅನುಮಾನ ಇರಲಿಲ್ಲ. ಹೊರಗಡೆ ಬಂದು ನೋಡಿದಾಗ ದೊಡ್ಡ ವೆಹಿಕಲ್ ಯಾವುದೋ ಹೋಯ್ತೇನೋ ಅಂತ ಹೇಳ್ಬಿಟ್ಟು ಕೆಲವರು ಎದ್ದು ಬಂದವ್ರೆ, ಕೆಲವರು ಮಂಚ ಅಳ್ಳಾಡ್ದಂಗೆ ಆಯಿತು ಅಂತ ಹೇಳಿ ಬಂದವ್ರೆ. ಇದೇ ಬೀದಿ ಹೊಳೆನರಸೀಪುರದ್ದು. ನಾನು ಮಾತಾಡ್ತಿರೋದು ಲೋಹಿತಾಶ್ವ. ಪಕ್ಕದ ಮನೆ ಪಾರ್ವತಮ್ಮ, ಎದುರುಗಡೆ ರೇಣುಕಮ್ಮ, ಮಂಡಲ ಪಂಚಾಯತಿ ಮಾಜಿ ಸದಸ್ಯ ಮುತ್ತಕ್ಕ, ಬಸವರಾಜ ಅಣ್ಣನ ಮನೆ ಕುಮಾರು, ಮತ್ತು ಸತೀಶ, ಶಿವಸ್ವಾಮಿ ಮನೆ, ಪ್ರತಿಯೊಂದು ಮನೆಯವರು ಕೂಡ ಈ ಬೀದಿಲಿ ಎದ್ದಿರೋಂಥ ದೃಶ್ಯ.